ಸ್ವಾತಂತ್ರ್ಯ ಸಿಕ್ಕಿ 8 ದಶಕ ಸಮೀಪಿಸ್ತಾ ಇದ್ರೂ ಕೂಡ ಕೊಂಬಾರು ಗ್ರಾಮದ ಕೆಲವು ಭಾಗದ ಜನ ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಗ್ರಾಮದಲ್ಲಿ ಸಂಪರ್ಕ ರಸ್ತೆ ಸೇತುವೆ ನಿರ್ಮಾಣ ಆಗಬೇಕು ಎಂಬುದು ಗ್ರಾಮಸ್ಥರ ಅದೆಷ್ಟೋ ವರ್ಷಗಳ ಬೇಡಿಕೆ. ವಿವಿಧ ರಾಜಕೀಯ ಪಕ್ಷದ ನಾಯಕರಿಗೆ ಮನವಿಯ ಮೇಲೆ ಮನವಿ ಸಲ್ಲಿಸುತ್ತಲೇ ಬಂದಿದ್ರು, ಆದರೆ ಪ್ರಯೋಜನವಾಗಿಲ್ಲ. ಹೋರಾಟಕ್ಕಿಳಿದೇ ಬಿಡೋಣ ಎಂದು ಪಣ ತೊಟ್ಟರು. ಫಲಾನುಭವಿ ಸನ್ಮಿತ್ರ ಬಳಗ ಕೊಂಬಾರು ಹೆಸರಿನಲ್ಲಿ ತಂಡ ಕಟ್ಟಲಾಯಿತು. ತಂಡದಲ್ಲಿದ್ದ ಗುಣವಂತ ಕಟ್ಟೆ, ಮಂಜುನಾಥ ಕಟ್ಟೆ, ಭುವನೇಶ್ವರ ಆಮ್ಟೂರ್ ಈ 3 ಮಂದಿ ಸೇರಿಕೊಂಡು 2006ರಲ್ಲಿ ನಮ್ಮ ಗ್ರಾಮಕ್ಕೆ ಸೇತುವೆ ಮತ್ತು ಸಂಪರ್ಕ ರಸ್ತೆ ನಿರ್ಮಿಸಿಕೊಡಬೇಕು, ಈ ಬಗ್ಗೆ ಸರ್ಕಾರದ ನಿರ್ದೇಶನ ನೀಡಬೇಕು ಎಂದು ಕೋರಿಕೆ ಸಲ್ಲಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ನೀಡಿದ ಆದೇಶದ ಮೇರೆಗೆ ಸರ್ಕಾರ ಕೊಂಬಾರು ಗ್ರಾಮದ ಮೆಟ್ಟತ್ತಾರು ಸೇತುವೆಗೆ 1 ಕೋಟಿ ರೂಪಾಯಿ, ಬಿರ್ಮರೆಗುಂಡಿ ಕೀರು ಸೇತುವೆಗೆ 50 ಲಕ್ಷ ರೂಪಾಯಿ, ಸಿರಿಬಾಗಿಲು ಮಣಿಬಾಂಡ ಕೋಟಿಗುಡ್ಡೆ ಕಟ್ಟೆ ತನಕ 1.25 ಕಿಲೋಮೀಟರ್ ರಸ್ತೆ ಮತ್ತು ತಡೆಗೋಡೆ ನಿರ್ಮಾಣಕ್ಕೆ 81.50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಅದರಂತೆ 2 ಸೇತುವೆ ಮತ್ತು ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು, ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶ ರಾಜೇಶ್ ರೈ ಕಲ್ಲಂಗಳ ಲೋಕಾರ್ಪಣೆಗೊಳಿಸಿದರು. ಇದು ಕೂಡ ಗುಣವಂತ ಕಟ್ಟೆ ಮತ್ತು ಮಂಜುನಾಥ 3 ತಿಂಗಳಲ್ಲಿ ಆಗಿದೆ. ಈ 2 ಕಾರ್ಯಕ್ರಮಗಳಿಗೆ ಇಲ್ಲಿ ಬಂದಿದ್ದ ಒಂದು ನೆನಪಿನ ದ್ಯೋತಕವಾಗಿ ಮೂಲಭೂತ ಸೌಕರ್ಯ ಮನುಷ್ಯನಿಗೆ ಬೇಕಾದದ್ದು. ಶಿವಪಂಚಾಯಕ ಅಂತ ಹೇಳಿದರು. ಅನ್ನ ಬೇಕು, ಹಾಕ್ಲಿಕ್ಕೆ ಅರಿವೇ ಬೇಕು, ಎಜುಕೇಶನ್ ಅರಿವು ಬೇಕು, ಆಶಯ ಆತನಿಗೆ ಮನೆ ಬೇಕು, ಔಷಧ ಬೇಕು. ಸೊ ಈ 5 ಇದ್ರೆ ಅದೇ ಧರ್ಮದಲ್ಲಿ ಬದುಕುವುದು, ಅದೇ ಧರ್ಮ, ಮೂಲಭೂತ ಧರ್ಮನೇ ಅದೇ. ಅದನ್ನು ಮಾಡುವಲ್ಲಿಗೆ ಅದನ್ನು ಮಾಡಬೇಕಾದಂತ ಹೇಳಿದ್ರೆ ಏನು, ಅದರ ಸಫಲತೆಯನ್ನು ಅಂತ ಅದರಲ್ಲಿ ಸಫಲತೆಯನ್ನು ಪಡಿಬೇಕಂತ ಹೇಳಿದ್ರೆ ಸಮಾಜ ಎಲ್ಲ ಇಂತಹ ಕಾರ್ಯಕ್ರಮಗಳು ಆಗಬೇಕು, ಈ ವ್ಯವಸ್ಥೆಗಳು ಆಗಬೇಕು. ಒಬ್ಬ ಆತನಿಗೆ ಆತನ ಮನೆಗೆ ಹೋಗ್ಲಿಕ್ಕೆ ಗಾಡಿಯೇ ಇಲ್ಲದಿದ್ರೆ ಆತ ಕೃಷಿ ಚಟುವಟಿಕೆಯನ್ನು ಹೇಗೆ ಮಾಡುವುದು, ಅದು ಮತ್ತೊಂದು ಕೆಲಸವನ್ನು ಹೇಗೆ ಮಾಡುವುದು. ನಮ್ಮವರು ಹೇಳ್ತಾ ಇದ್ರು, ಒಬ್ಬನ ಜೀವನ ಇದಕ್ಕಿಂತಾಗಿ ಹೋಗಿರಬಹುದು ಅಂತ. ಇಷ್ಟೊಂದು ಬೇಸರದ ಸಂಗತಿ. ಸಮಾಜದಲ್ಲಿ ಬಹಳಷ್ಟು ಗ್ಯಾಪ್ ಇದೆ. ಶ್ರೀಮಂತ ಅತಿ ಶ್ರೀಮಂತನಿದ್ದಾನೆ, ಅಲ್ಲಿ ಬಡವರೊಬ್ರು ತೀರಾ ಬಡವರಾಗಿ ಉಳಿದಿದ್ದಾರೆ. ಒಬ್ಬನ ಮನೆಯ ಬೆಡ್ರೂಮ್ ತನಕ ರೋಡ್ ಇದೆ, ಮತ್ತೊಂದು ಹಳ್ಳಿಗೆ ರೋಡ್ ಇಲ್ಲ. ಈ ಗ್ಯಾಪ್ ಅನ್ನು ಹೆಂಗೆ ಫಿಲ್ ಮಾಡುವುದು, ಇದನ್ನು ಸಮಾಜದ ಒಟ್ಟು ಏಳಿಗೆಯನ್ನು ಹೆಂಗೆ ಮಾಡುವುದು ಅಂದ್ರೆ ನಮ್ಮ ಕೆಲಸವನ್ನು ಮಾಡಬೇಕು. ಚುನಾಯಿತ ಪ್ರತಿನಿಧಿಗಳು ಅವರ ಕೆಲಸ, ಕಾರ್ಯಾಂಗದವರು ಅವರ ಕೆಲಸ, ನ್ಯಾಯಾಂಗದವರು ನಮ್ಮ ಕೆಲಸ. ಈ ರೀತಿಯನ್ನು ಮಾಡಿದಾಗ ಸಮಾಜ ಡೆವಲಪ್ ಆಗುತ್ತೆ.